ಕೊರೋನಾ ತಡೆಗಟ್ಟಲು ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡವರು ಮನೆಯಲ್ಲೇ ಇರಬೇಕು. ಒಂದು ವೇಳೆ ಸುತ್ತಾಡೋದು ಕಂಡು ಬಂದರೆ ಪೊಲೀಸ್ ವಶಕ್ಕೆ ನೀಡಲಾಗುವುದು ಅಂತ ಸಚಿವ kotasrinivaspoojary ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡವರು ಗೃಹ ಬಂಧನದಲ್ಲಿದ್ದಂತೆ ಮನೆಯಲ್ಲೇ ಇರಬೇಕು, ಹೊರಗೆ ತಿರುಗಾಡಬಾರದು ಅಂತ ಸೂಚಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೇರಳ ಸಂಪರ್ಕಿಸುವ 17 ರಸ್ತೆಗಳನ್ನು ಮುಚ್ಚಲಾಗಿದ್ದು, ತುರ್ತು ಅಗತ್ಯವಿದ್ದರೆ ಮಾತ್ರ ತಲಪಾಡಿ ರಸ್ತೆಯಲ್ಲಿ ಬಿಡಲಾಗುವುದು ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಪರ್ಕಿಸುವ ಇತರ ಜಿಲ್ಲೆಗಳಲ್ಲಿ ವಾಹನ ಸಂಖ್ಯೆ ಕಡಿಮೆಗೊಳಿಸುವುದು ಮತ್ತು ಪ್ರಯಾಣಿಕರ ತಪಾಸಣೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ನೋಡಿ, ಈಗ ಕೈಗೆ ಸೀಲ್ ಹಾಕಿದ್ದಾರೆ. ನಮ್ಮ ಜಿಲ್ಲಾ ಮುನ್ಸಿಪಲ್ ಸಚಿವರು ಹೇಳಿ ನಂತರ ಎಲ್ಲ ಫಾರಿನರ್ಸ್ ಮತ್ತು ಔಟ್ ಸೀಲ್ ಹಾಕಿದ್ದಾರೆ. ಈ ಸೀಲ್ ಹಾಕಿದವರು ಮನೆಯಲ್ಲೇ ಕೂತ್ಕೊಳ್ಬೇಕಂತ ಅರ್ಥ. ಈ ಸೀಲ್ ಹಾಕಿದವರು ಯಾರಾದರೂ ಹೊರಗೆ ತಿರುಗಾಡ್ತಿದ್ರೆ ಪಬ್ಲಿಕ್ ಹಿಡಿದು ಅವರು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಪಬ್ಲಿಕ್ ಶುಡ್ ಕಾಪರೇಟ್. ಇದರಲ್ಲಿ ಈ ಸೀಲ್ ಹಾಕಿ ತಿರುಗಾಡ್ತಿದ್ರೆ ದೇ ವಿಲ್ ಬಿ ಅರೆಸ್ಟ್. ಯಾರಿಗೆ ಗುರುತಿಸಿ ಸೀಲ್ ಹಾಕಿರ್ತೇವೆ ಅವರು ಗೃಹ ಬಂಧನದಲ್ಲಿ ಇರಬೇಕು. ಹೆಚ್ಚು ಕಡಿಮೆ ಗೃಹ ಬಂಧನ ಅಂತ ಲೆಕ್ಕ. ಅದಕ್ಕೆ ಬಂಧನ ಅಲ್ಲದಿದ್ರು ಕೂಡ ಮನೆಯಲ್ಲಿ ಇರಬೇಕಂತ ಸೂಚನೆ ಕೊಡಲಾಗಿದೆ. ಅವರು ಎಲ್ಲಿಗಾದ್ರೂ ಹೊರಗಡೆ ಬಂದರೆ ಅವ್ರನ್ನ ಪೊಲೀಸ್ ಬಂಧನ ಮಾಡಬೇಕು. ನೀವು ಒಂದು ನಿರ್ದಿಷ್ಟವಾದಂಥ ಎಲ್ಲ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಗಿರ್ಬೋದು. ಅಲ್ಲಲ್ಲಿ ಇರುವಂತಹ ಸ್ಥಳೀಯರು ಜವಾಬ್ದಾರಿ ಇರುವುದರ ಬಗ್ಗೆ ನಿಗಾ ವಹಿಸಿದ್ರೆ, ನೆರೆಕೆರೆಯವರು ನಿಗಾ ವಹಿಸಿದ್ರೆ ಒಂದು ಹದಬಂದಿಗೆ ತರಬಹುದು ಅಂತ ಅನ್ಸುತ್ತೆ. ಜಾಗೃತಿ ಬೇರೆ ಏನು ಮಾಡೋದು, ಜನರಲ್ಲಿ ಜಾಗೃತಿ ವಹಿಸಿ ಬೇರೆ ಏನೂ ಮಾಡಲಿಕ್ಕಿಲ್ಲ. ಹಾಗಾಗಿ ಎಲ್ಲ ಇವತ್ತು ಒಟ್ಟಾಗಿ ಕೂತ್ಕೊಂಡು ಈ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ.